ಇನ್ನು ಬೆಂಗಳೂರಿನಲ್ಲಿ ಭಾರೀ ಪ್ರಮಾಣದ ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದು ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಳ್ತಾ ಇದೆ. ಯಾಕಂದರೆ ಭಾರೀ ಪ್ರಮಾಣದ ಜಿಲೆಟಿನ್ ಕಡ್ಡಿಗಳು, ಸುಮಾರು 50 ಡಿಟೋನೇಟರ್ಗಳು, 225 ಜಿಲೆಟಿನ್ ಕಡ್ಡಿಗಳನ್ನು ಇಲ್ಲಿ ಪತ್ತೆ ಮಾಡಿದ್ದಾರೆ. ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮಾಡಿದಂಥ ಪೊಲೀಸರು ಇದನ್ನು ವಶಕ್ಕೆ ಪಡೆದಿದ್ದಾರೆ. ಆವಲಹಳ್ಳಿಯ ಕಾಡ ಅಗ್ರಹಾರ ಬಳಿಯಲ್ಲಿ ಪತ್ತೆಯಾಗಿರುವಂಥ ಈ ಜಿಲೆಟಿನ್ ಕಡ್ಡಿಗಳು ವೆಂಕಟರಾಮರೆಡ್ಡಿ ಹಾಗೂ ಆತನ ಕೆಲಸಗಾರರ ಬಳಿ ಇದನ್ನು ವಶಕ್ಕೆ ಪಡೆದಿದ್ದಾರೆ. ಇದನ್ನು ಬಂಡೆ ಹೊಡೆಯೋದಕ್ಕೆ ನಾವು ಬಳಸ್ತಿದ್ವಿ ಅನ್ನುವಂಥದ್ದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಬಟ್ ಇದ್ರ ಬಗ್ಗೆ ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ದೇವರಾಜು ಬಾ, ಇಲ್ಲಿ ಒಬ್ರು ಲೆಕ್ಕ ಮಾಡ್ಕೋಬೇಕು. ಇರಿ ಹಾಕ್ಬಿಡಿ ಮುಂಚೆ ಸರ್ ಬೇಡ